ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಇದನ್ನು ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನಡೆಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್, ನಾವು ವಾರಕ್ಕೊಂದು ಆರೋಗ್ಯದ ಕೈಪಿಡಿ ಹೆಚ್ಚಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಕೊಡೋದು. ಆದರೆ ಈ ಸಲ ಸ್ವಲ್ಪ ವಿಷಯ ಬದಲಿಸಿ ವಿಶ್ವ ಆತ್ಮಹತ್ಯೆ ತಡೆ ಜಾಗೃತಿ ದಿನ, ಇದರ ಬಗ್ಗೆ ನಾವು ಮಾಹಿತಿಯನ್ನು ವೀಕ್ಷಕ ಬಂಧುಗಳಿಗೆ ಕೊಡಲಿಕ್ಕಿದ್ದೇವೆ. ಅದರಲ್ಲೂ ಹೆಚ್ಚಾಗಿ ಯುವಜನತೆ ಈ ಕಾರ್ಯಕ್ರಮವನ್ನು ಅಗತ್ಯವಾಗಿ ನೋಡಬೇಕಾಗಿದೆ. ಯಾಕೆಂದರೆ ಆತ್ಮಹತ್ಯೆ ಎನ್ನುವಂತಹದ್ದು ಇತ್ತೀಚೆಗೆ ಯುವಜನತೆಯಲ್ಲೇ ಹೆಚ್ಚಾಗಿ ಕಂಡುಬರುವಂತಹ ಒಂದು ಪಿಡುಗಾಗಿ ನಮಗೆ ಕಾಣ್ತಾ ಇದೆ. ಈ ಆತ್ಮಹತ್ಯೆ ದಿನಾಚರಣೆ ಯಾಕಾಗಿ ಇದನ್ನು ಆಚರಿಸ್ತಾ ಇದ್ದೇವೆ? ನೋಡಿ, ಈಗ ತಾನೇ ನೀವು ಹೇಳಿದ್ರಿ, ಯುವ ಜನರು ಇದಕ್ಕೆ ಜಾಸ್ತಿ ಬಲಿಯಾಗ್ತಾ ಇದ್ದಾರೆ. ಇದು ಅಕ್ಷರಶಃ ಸತ್ಯ. 20 ರಿಂದ 30 ವರ್ಷ ವಯಸ್ಸಿನ ಜನರಲ್ಲಿ ಅತಿ ಮುಖ್ಯ ಸಾವಿಗೆ ಕಾರಣವಾಗುವಂಥ ಅಂಶ ಅಂದರೆ ಆತ್ಮಹತ್ಯೆ ಅಂತೇಳಿ. ಹಾರ್ಟ್ ಅಟ್ಯಾಕ್ ಟೈಪ್ ಹೈಪರ್ ಟೆನ್ಷನ್, ಡಯಾಬಿಟಿಸ್, ಯಾವುದೇ ರೋಗದಿಂದ ಜನ ಸಾಯುವುದಿಲ್ಲ. ರೋಗವಿಲ್ಲದೆ ಯುವ ಜನರು ಆತ್ಮಹತ್ಯೆ ಮಾಡಿಕೊಂಡು ಒಂದು ಸಾವಿಗೆ ಶರಣಾಗೋದು ಬಹಳ ದುರ್ದೈವ್ಯಕರವಾದಂತಹ ವಿಚಾರ. ಯಾಕೆಂತ ಹೇಳಿದರೆ, ಒಂದು ದೇಶದ ಆಸ್ತಿ ಅಂತ ಹೇಳಿದರೆ ಯುವ ಜನರೇ ದೇಶದ ಆಸ್ತಿ, ವಿದ್ಯಾರ್ಥಿಗಳೇ ದೇಶದ ಆಸ್ತಿ ಅಂತೇಳಿ. ಸೂಯಿಸೈಡ್ ಆಗೋದರಲ್ಲಿ ಪ್ರತಿ 100ರಲ್ಲಿ 50 ಮಂದಿ ವಿದ್ಯಾರ್ಥಿಗಳೇ ಇದರಲ್ಲಿ ಇರ್ತಾರೆ, ಯುವ ಜನರೇ ಇರ್ತಾರೆ. ಸೊ ಇದರಿಂದ ನಮ್ಮ ಈ ಮ್ಯಾನ್ ಪವರ್ ಲಾಸ್ ಅಂತ ಹೇಳ್ತೇವೆ ನಾವು, ಅದು ಮಾನವ ಸಂಪನ್ಮೂಲದ ಸೋರಿಕೆಯಾಗಿ ಹೋಗ್ತಾ ಇದೆ. ಇದು ಬಹುಶಃ ಯಾವುದೇ ಒಂದು ದೇಶಕ್ಕೆ ಆಗುವಂಥ ಅಪಾರವಾದಂಥ ನಷ್ಟ. ನೀವು ಒಂದು ವಿಶ್ವದ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ, ವರ್ಷಕ್ಕೆ ಏನಿಲ್ಲ ಅಂದರೆ 10 ರಿಂದ 12 ಲಕ್ಷ ಮಂದಿ ವರ್ಷಕ್ಕೆ ಸೂಯಿಸೈಡ್ ಮಾಡ್ಕೊಳ್ತಾರೆ. ಅದರಲ್ಲಿ ನಮ್ಮ ಭಾರತ ದೇಶ ತಗೊಂಡ್ರೆ ಸುಮಾರು 2.5 ಲಕ್ಷ, ನಮ್ಮ 130 ಕೋಟಿಯಲ್ಲಿ 2.5 ಲಕ್ಷ ಮಂದಿ ಯಾವುದೇ ರೋಗ ಇಲ್ಲದೆ ತಮ್ಮನ್ನು ತಾವೇ ಹತ್ಯೆ ಮಾಡಿಕೊಳ್ಳುವಂಥ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಜಗತ್ತಿನಾದ್ಯಂತ ತಗೊಂಡ್ರೆ ಪ್ರತಿ 40 ಸೆಕೆಂಡಿಗೆ ಒಬ್ಬರು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನವರು ಸ್ಟೂಡೆಂಟ್ಸೇ ಆಗಿರ್ತಾರೆ, 50% ಸ್ಟೂಡೆಂಟ್ಸೇ ಆಗಿರ್ತಾರೆ. ಪುರುಷರಲ್ಲಿ ಮಹಿಳೆಯರಿಗಿಂತ ಒಂದು 5% ಜಾಸ್ತಿ ಆತ್ಮಹತ್ಯೆ ಟೆಂಡೆನ್ಸಿ ಇದೆ. ಮತ್ತು ಇನ್ನು ಉಳಿದವರು ಸಣ್ಣ ಪುಟ್ಟ ಕಾರಣಗಳಿಗಾಗಿ, ಕ್ಷುಲ್ಲಕ ಕಾರಣಗಳಿಂದ ಆತ್ಮಹತ್ಯೆ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಾವು ಯುವ ಜನರು ಅವರಿಗೆ ನಾವು ಒಂದು ಮಾತಿದೆ, ಸಾಯಲಿಕ್ಕೆ 100 ಕಾರಣ ಆದರೆ ಬದುಕಲಿಕ್ಕೆ 1000 ಕಾರಣ ಇದೆ ಅಂಥೇಳಿ. ನಾವು ಹಿರಿಯರು ಯುವ ಜನರಿಗೆ, ಮಕ್ಕಳಿಗೆ ನಾವು ಬುದ್ಧಿ ಮಾತು ಹೇಳಬೇಕು. ಅಂತಹ ಖಿನ್ನತೆ ಇರುವವ್ರನ್ನ, ಅಂತಹ ಟೆಂಡೆನ್ಸಿ ಇರುವವ್ರನ್ನ ನಾವು ಗುರುತಿಸಿ ಮಕ್ಕಳನ್ನು ನಾವು ಅವರಿಗೆ ಮಾರ್ಗದರ್ಶನ ನೀಡಬೇಕು. ಈ ನಿಟ್ಟಿನಲ್ಲಿ ಈ ಆತ್ಮಹತ್ಯೆ ಅದರ ಬಗ್ಗೆ ಜಾಗೃತಿ ಮೂಡಿಸುವ ಯುವ ಜನರಲ್ಲಿ ಹೆಚ್ಚಿಗೆ ಅವರಿಗೆ ಜಾಗೃತಿ ನೀಡಿಸುವ ವಿಚಾರವಾಗಿ ಸೆಪ್ಟೆಂಬರ್ 10ರಂದು ವಿಶ್ವದಾದ್ಯಂತ ಈ ರೀತಿ ಒಂದು ಆತ್ಮಹತ್ಯೆ ತಡೆ ದಿನ ಅಥವಾ ಜಾಗೃತಿ ದಿನ ಅಂತ ಹೇಳುವ ಒಂದು ಆಚರಣೆ ಮಾಡಿ ಯುವ ಜನರಿಗೆ ನಾವು ಮಾರ್ಗದರ್ಶನ ನೀಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದು. ಹೆಚ್ಚಾಗಿ ಇದೀಗ ಆಧುನಿಕ ಯುಗ ಅಂತ ನಾವು ಹೇಳ್ತೇವೆ. ಆಧುನಿಕ ಯುಗ, ನಿರಂತರ ಬೆಳೆಯುವ ಯುಗ, ಪ್ರಪಂಚವೆಲ್ಲವೂ ಸಣ್ಣದಾಗಿ ನಮ್ಮ ಅಂಗೈಯೊಳಗೆ ಮೊಬೈಲ್ನಲ್ಲಿ ಎಲ್ಲವನ್ನು ವೀಕ್ಷಿಸಬಹುದು ಅಂತ ಎನ್ನುವಂತಹ ಎಲ್ಲ ಇದನ್ನು ನಾವು ಈಗ ವ್ಯಾಖ್ಯಾನ ಮಾಡ್ತೇವೆ. ಇದರ ಒಟ್ಟೊಟ್ಟಿಗೆ ಒತ್ತಡಗಳ ಜನಜೀವನವೂ ಹೆಚ್ಚಾಗಿದೆ. ಬದುಕೇ ಒಂದು ಒತ್ತಡವಾಗಿ, ಆರ್ಥಿಕವಾಗಿ ಎಷ್ಟು ದುಡಿದರೂ ಸಾಲದು ಎನ್ನುವಂತಹ ಪರಿಸ್ಥಿತಿ ಇತ್ತೀನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಿದ್ದರೆ ಇಂತಹ ಆತ್ಮಹತ್ಯೆಗಳು ಯಾಕಾಗಿ ಹೇಗೆ ಸಂಭವಿಸ್ತವೆ? ನೋಡಿ, ಆತ್ಮಹತ್ಯೆ ಆಗಲಿಕ್ಕೆ ಹಲವಾರು ಕಾರಣಗಳಿದೆ. ಇದೇ ಒಂದು ನಿರ್ದಿಷ್ಟ ಕಾರಣ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಸುಮಾರು ಕಾರಣಗಳಿದೆ. ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ತಗೊಂಡ್ರೆ ನಿಮ್ಮ ಫಿಯರ್ ಆಫ್ ಎಕ್ಸಾಮಿನ ಭಯ ಒಂದು, ಅಥವಾ ಎಕ್ಸಾಮ್ನಲ್ಲಿ ಫೇಲ್ ಆಗುವಂಥದ್ದು. ಪರೀಕ್ಷೆಯಲ್ಲಿ ಫೇಲ್ ಆದಾಗ, ಈಗ ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಮೇನಲ್ಲಿ ರಿಸಲ್ಟ್ ಬರುವಾಗ SSLCನಲ್ಲಿ ಫೇಲ್ ಅಂತೇಳಿ ಜೀವವನ್ನು ಇದು ಮಾಡೋದು, ಅದು ಬಹಳ ನೋವಿನ ಸಂಗತಿ. ಒಂದು ಜೀವನದ ಪರೀಕ್ಷೆಯಲ್ಲಿ ಅವರು ಸೋತ್ರೆ ಪರವಾಗಿಲ್ಲ, ಇದು ಬಹುಶಃ ಒಂದು ಮಾರ್ಕಿನ ಮಾನದಂಡದಿಂದ ಬರುವಂಥ ಒಂದು ಪರೀಕ್ಷೆಯಲ್ಲಿ ಸೋತದಕ್ಕೆ, ಫೇಲ್ ಆದಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದು, ಎಲ್ಲೋ ನಾವು ಎಡವಿದ್ದೇವೆ, ಹೆತ್ತವರು ಅಥವಾ ಸಮಾಜ ಅವರನ್ನು ನಾವು ಕನ್ಸೋಲ್ ಮಾಡುವಲ್ಲಿ ಎಡವಿದ್ದೇವೆ ಅಂತ ಒಂದು ತಪ್ಪು ಸಂದೇಶ ಸಮಾಜಕ್ಕೆ ಹೋಗ್ತದೆ. ಸೊ ಹೀಗಿರುವಾಗ ವಿದ್ಯಾರ್ಥಿಗಳಲ್ಲಿ ಮೈನ್ ಕಾರಣ ಇದುವೇ, ಹೆಚ್ಚಾಗಿ ಈ ಫಿಯರ್ ಆಫ್ ಫೇಲ್ಯೂರು ಮತ್ತು ಫೇಲ್ ಆಗುವಂಥದ್ದು. ಇದರಿಂದ ಅವರು ಇನ್ನು ಬೇರೆ ಬೇರೆ ಕಾರಣಗಳಿದೆ. ಈಗ ಮೊನ್ನೆ ತಾನೇ ನಮ್ಮ ಮಂಗಳೂರಿನಲ್ಲಿ ಒಂದು ದೊಡ್ಡ ಒಂದು ವಿಶ್ವವಿಖ್ಯಾತವಾದಂಥ ಒಂದು ಸೂಯಿಸೈಡ್ ಸಹ ಆಯಿತು. ನಮ್ಮ ಸಿದ್ಧಾರ್ಥ ಅವರು ಮಂಗಳೂರಿನಲ್ಲಿ ಸೂಯಿಸೈಡ್ ಮಾಡಿಕೊಂಡ್ರು. ಯಾತಕ್ಕಾಗಿ ಮಾಡಿಕೊಂಡ್ರು ಅಂತ ಯಾರಿಗೂ ಇನ್ನೂ ಗೊತ್ತಿಲ್ಲ, ಇನ್ನೂ ನಿಗೂಢವಾಗಿಯೇ ಇದೆ, ನಿಗೂಢ ರಹಸ್ಯವಾಗಿಯೇ ಇದೆ. ಆದರೆ ಬೇರೆ ಬೇರೆ ಆ್ಯಂಗಲ್ಗಳಿಂದ ನೋಡಿದಾಗ ಆರ್ಥಿಕ ಮುಗ್ಗಟ್ಟು ಅಥವಾ ಮರ್ಯಾದೆಗೆ ಹೆದರಿ
ಅವರು ನಂಬಿಕೊಂಡು ಅಷ್ಟೋ ಸಾವಿರಾರು ಜನ ಅವರು ನಂಬಿಕೊಂಡಿದ್ದಾರೆ, ಅವರಿಗೆ ಸರಿಯಾದ ಟೈಮಲ್ಲಿ ಸ್ಯಾಲ್ರಿ ಕೊಡೋಕ್ಕಾಗಲ್ಲ, ಬೇರೆ ಬೇರೆ ಕಾರಣ, ಆರ್ಥಿಕ ಹಿಂಜರಿತ, ವ್ಯವಹಾರದಲ್ಲಿ ಲಾಸ್ ಆಗುವಂಥದ್ದು, ಬೇರೆ ಬೇರೆ ಕಾರಣಗಳನ್ನು ಜನ ಅದನ್ನು ಪ್ರಿಡಿಕ್ಟ್ ಮಾಡ್ತಾರೆ. ಆದರೆ ಯಾಕೆ ಅಂತೇಳಿ ಅದೊಂದು ಬ್ರಹ್ಮ ರಹಸ್ಯವಾಗಿ ಉಳಿದಿದೆ. ಸೊ ಈ ಆತ್ಮಹತ್ಯೆ ಅನ್ನೋದು ವಿದ್ಯಾರ್ಥಿಗಳಲ್ಲಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ಗಳು ಈ ರೀತಿ ಆದಾಗ ಆತ್ಮಹತ್ಯೆ ಮಾಡಿಕೊಳ್ಬೋದು. ಇತ್ತೀಚೆಗೆ ನಮ್ಮ ಉಳ್ಳಾಲ ಬೈಲಿನಲ್ಲಿ ಒಬ್ಬ ವಿದ್ಯಾರ್ಥಿ, 1 ವಾರ ಆಯಿತು ಅಷ್ಟೇ ಈ ಘಟನೆ ನಡೆದು, ಒಬ್ಬ ವಿದ್ಯಾರ್ಥಿ ಮನೆಯವರು ಏನೋ ಕೇಳಿದ್ದನ್ನು ಕೊಡಲಿಲ್ಲ ಎನ್ನುವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡು. ಮಕ್ಕಳಲ್ಲಿ ಆಗುವಂಥದ್ದು ಈಗ ಕ್ಷುಲ್ಲಕ ಕಾರಣಗಳಿಂದ ಆಗ್ತದೆ. ಸಣ್ಣ ಸಣ್ಣ ಕಾರಣಗಳು. ತಂದೆ ಎತ್ತರ ಕೇಳ್ತಾರೆ ಮೊಬೈಲ್ ಕೊಡಿಸು ಅಂತೇಳಿ, ಮೊಬೈಲ್ ಕೊಡಿಸಿಲ್ಲ ಅಂತ ಹೇಳಿದ್ರು ಆತ್ಮಹತ್ಯೆ ಮಾಡಿಕೊಳ್ಳೋದು. ಇದು ಮೊಬೈಲ್ನ ಕಾರಣಕ್ಕಾಗಿ ಆದದ್ದು. ಹೌದು. ಇನ್ನೂ ಅತ್ಯಂತ ಕ್ಷುಲ್ಲಕ ಅಂದರೆ ಏನಾಗ್ತದೆ, ಮನೆಯಲ್ಲಿ ಒಂದು ಟಿವಿ ಇರ್ತದೆ, ಒಬ್ಬ ಅಕ್ಕನಿಗೆ ಒಂದು ಚಾನಲ್, ತಮ್ಮನಿಗೆ ಇನ್ನೊಂದು ಚಾನಲ್, ಈ ರಿಮೋಟ್ ಕೊಡಲಿಲ್ಲ ಅಂತೇಳಿ ಸಾಯುವುದು ಸಹ ನಾವು ಪೇಪರ್ಗಳಲ್ಲಿ ಓದಿ ತಿಳ್ಕೊಂಡಿದ್ದೇವೆ. ಇದೆಲ್ಲ ಬಹಳ ಕ್ಷುಲ್ಲಕವಾದಂಥ ರೀಸನ್ಗಳು. ಅದಕ್ಕೆ ಹೇಳಿದೆ ನಾನು, ಸಾಯಲಿಕ್ಕೆ 100 ಕಾರಣ ಇದ್ದರೆ ಬದುಕಲಿಕ್ಕೆ 1000 ಕಾರಣ ಇದೆ. ಇದನ್ನು ನಾವು ಮನದಟ್ಟು ಮಾಡಬೇಕು. ಮಕ್ಕಳಲ್ಲಿ ಹೆತ್ತವರು ಅದನ್ನು ಗುರುತಿಸಿ ಅವರಿಗೆ ಒಂದು ಎಜುಕೇಟ್ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಸಣ್ಣ ಪುಟ್ಟ ಕಾರಣಗಳಿಗೆ ನಾವು ಜೀವಹಾನಿ ಮಾಡಿಕೊಂಡ್ರೆ ಬಹುಶಃ ಅದರಿಂದ ಸತ್ತವರು ಸತ್ತೇ ಹೋಗ್ತಾರೆ, ಆದರೆ ಉಳಿದವರಿಗೆ ಆಗುವಂಥ ಸತ್ತ ಹಾಗೆ ಆಗ್ತಾರೆ. ಹೌದು, ಅವರ ನಿಯರ್ ಆ್ಯಂಡ್ ಡಿಯರ್ ಒನ್ಸ್, ನಮ್ಮ ಅತ್ಯಂತ ಆತ್ಮೀಯರು ನಾವು ಕಳೆದುಕೊಂಡಾಗ ನಮಗಾಗುವಂಥ ನೋವು ಉಂಟಲ್ಲ, ಅದು ಜೀವನ ಪರ್ಯಂತವಾಗಿ ಅನುಭವಿಸ್ತೇವೆ. ಈಗ ನೋಡಿ, ಒಂದು ಬೇರೆ ಕಾರಣ, ಈಗ ಮೊನ್ನೆ ನಾನು ನೋಡಿದೆ, ಒಬ್ಬ ಕ್ಯಾನ್ಸರ್ ರೋಗಿ ಅಥವಾ ಏಡ್ಸ್ ರೋಗಿ ಬಾವಿಗೆ ಹಾರಿ ಸತ್ತ ಅಂತೇಳಿ. ಸೊ ಅದರಿಂದ ವಿಶೇಷವಾದಂಥ ಏನು ಅವನಿಗೆ ಗುಣಪಡಿಸಲಾಗದ ಕಾಯಿಲೆ. ನಿನ್ನೆ ನೋಡಿದೆ, ಯಾವುದೋ ಒಬ್ಬ ಪೊಲೀಸ್ ಬೆನ್ನು ನೋವಿನಿಂದ ಏಳಕ್ಕೆ ಆಗೋದಿಲ್ಲ ಅಂಥೇಳಿ ಅವನು ಶೂಟ್ ಮಾಡ್ಕೊಂಡು ಸತ್ತ. ಅಂಥ ಕಾರಣಗಳಾದರೆ ಒಪ್ಪಿಕೊಳ್ಳುವಂಥದ್ದು, ಮನಸ್ಸಿಗಾದರೂ ಸಮಾಧಾನ, ಹೇಗೂ ರೋಗಿ ಅವರು ತೀರು ಹೋದರು ಅಂತೇಳಿ. ಅಂಥದ್ದು ಆಗಬಾರ್ದು. ಯಾಕೆಂದರೆ ಸಮಾಜ ಅಂಥವರಿಗೆ ವಿಶೇಷವಾದಂಥ ಗಮನ ನೀಡಿ ಅವರಿಗೆ ಮಾನಸಿಕವಾದಂಥ ಧೈರ್ಯವನ್ನು ನೀಡುವಂಥ ಕೆಲಸವನ್ನು ಮಾಡಬೇಕು. ಸಮಾಜಕ್ಕೆ ನಾನು ಎಲ್ಲಿ ಹೊರೆಯಾಗ್ತಾನೋ, ನನ್ನಿಂದ ನನ್ನ ಕುಟುಂಬದವರಿಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಎಲ್ಲಿ ತೊಂದರೆ ಆಗ್ತಾಯಿದೆ, ಅವರ ದೈನಂದಿನ ಜೀವನದಲ್ಲಿ ಅಫೆಕ್ಟ್ ಆಗ್ತದೆ, ಈ ಕಾರಣದಿಂದಲೂ ಸಹ ಇದು ಸೂಯಿಸೈಡ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅದೊಂದು ಕಾರಣ ಆಗುವ ಸಾಧ್ಯತೆ ಇದೆ. ಇನ್ನು ಮಾದಕ ದ್ರವ್ಯ ವ್ಯಸನಿಗಳು, ಮದ್ಯಪಾನಿಗಳು, ಅವರಿಗೂ ಸಹ ಅಷ್ಟೇ. ಅವರು ಒಂದು ಹಂತಕ್ಕೆ ಅವರಿಗೆ ಮಾದಕ ದ್ರವ್ಯ ಸಿಗದಿದ್ದಾಗ ಅಥವಾ ಮದ್ಯಪಾನ ವ್ಯವಸ್ಥೆಗೆ ಹೊಂದಿಕೊಳ್ಳಲಿಕ್ಕೆ ಆಗದಿದ್ದಾಗ ಅವರು ಸಹ ಈ ರೀತಿಯ ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯವಧಾನಕ್ಕೆ ಮುಂಜರಿತಾರೆ. ಇದಲ್ಲದೆ ಮದುವೆ ಆಗದೇ ಇರುವಂಥದ್ದು, ಮಕ್ಕಳಾಗದೇ ಇರುವಂಥದ್ದು ಅಥವಾ ಬೇರೆ ಬೇರೆ ಕಾರಣಗಳು, ಆರ್ಥಿಕ ಮುಗ್ಗಟ್ಟು, ಜೀವನದಲ್ಲಿ ಒತ್ತಡ ಮತ್ತು ಖಿನ್ನತೆ ಇರುವವರ ಬಗ್ಗೆ ನಾವು ವಿಶೇಷವಾದ ಈಗ ತಾನೇ ತಾವು ಹೇಳಿದ್ರಿ, ಒಂದು ಧಾವಂತದ ಬದುಕು, ವೇಗವಾದ ಬದುಕು, ದಿನ ಬೆಳಗಾಗೋದ್ರೆ ಎಲ್ಲವೂ ಚೇಂಜ್ ಆಗುವಂಥ ಬದುಕು. ನಮಗೆ ಆ ಹೊಸ ವ್ಯವಸ್ಥೆಗೆ ಹೊಂದಿಕೊಳ್ಳಲಿಕ್ಕೆ ನಮ್ಮ ಯುವ ಜನಾಂಗಕ್ಕೆ ಆಗುವುದಿಲ್ಲ. ಸ್ಪರ್ಧಾತ್ಮಕ ಯುಗ, ಸ್ಪರ್ಧೆಯಲ್ಲಿ ಎಷ್ಟು ಪೈಪೋಟಿ ಇದ್ರೂ ಸಾಕಾಗುವುದಿಲ್ಲ. ಹಾಗಾಗಿ ಅದು ಕೂಡ ಒಂದು ಕಾರಣ ಆಗುತ್ತೆ. ಹೌದು, ಈ ಜೀವನದ ಓಟದಲ್ಲಿ ನಾವು ಯಾವಾಗ ರೇಸ್ನಲ್ಲಿ ಹಿಂದೆ ಬೀಳ್ತೀವೋ ಆವಾಗ ಒಂದು ಕೀಳರಿಮೆ ಬರ್ತದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತೇಳಿ. ನಾನು ಎಲ್ಲಿ ಹಿಂದೆ ಉಳಿಯುತ್ತೇನೋ ಅಂತ ಒಂದು ಭಯ, ಅವ್ಯಕ್ತವಾದಂಥ ಭಯ, ಅದು ಖಿನ್ನತೆಯಾಗಿ ಮಾರ್ಪಡೆಯಾಗ್ತದೆ. ಖಿನ್ನತೆ ಮತ್ತು ಅವರನ್ನೇ ಇಂಜುರಿ ಮಾಡಿಕೊಂಡು ಸಾಯುವಂಥ ಒಂದು ಆ ರೀತಿಯ ಒಂದು ವ್ಯವಸ್ಥೆಗೆ ಅದನ್ನು ತಂದೊಡ್ಡುತ್ತದೆ. ಸೊ ಇದೆಲ್ಲ ಇದೊಂದು ಬೇರೆ ಬೇರೆ ಕಾರಣಗಳಿಂದ ಸಾಲ ಮಾಡಿರುವಂಥದ್ದು, ಆರ್ಥಿಕ ಅಡಚಣೆ ಆಗುವಂಥದ್ದು, ಸಮಾಜದಲ್ಲಿ ಮರ್ಯಾದೆಗೆ ಹೆದರಿ ಆಗುವಂಥದ್ದು, ಅಥವಾ ಪ್ರೇಮ ವೈಫಲ್ಯ ಆಗುವಂಥದ್ದು, ಲವ್ ಫೇಲ್ಯೂರು, ಒಂದಲ್ಲ ಎರಡಲ್ಲ 100 ಕಾರಣಗಳಿಗಿದೆ. ಅದೇ ಸಾಯಲಿಕ್ಕೆ 100 ಕಾರಣಗಳಿದ್ದರೂ ಸಹ ಅದನ್ನೆಲ್ಲ ಓವರ್ಕಮ್ ಮಾಡಿ ಅಂತಹ ವಿಚಾರಗಳು ಬಂದಾಗ ಅವರ ಯಾವ ರೀತಿ ಸಮಾಜದಲ್ಲಿ ಅವರು ಬಿಹೇವಿಯರನ್ನು ನೋಡಿ ಅವರ ಹತ್ತಿರದವರು, ಹೆತ್ತವರು ಅಥವಾ ಸ್ನೇಹಿತರು ಅದನ್ನು ಗುರುತಿಸುವಂಥ ಕೆಲಸ ನಾವು ಮಾಡಬೇಕು. ಅದು ಹೇಗೆ ನಾವು ಗುರುತಿಸುವುದು ಅಂತೇಳಿ ನಾವು ಇವತ್ತು ಕೇಳುಗರಿಗೆ, ಓದುಗರಿಗೆ ನಾವು ಇದನ್ನು ಮನವರಿಕೆ ಮಾಡಿಕೊಟ್ರೆ, ಯಾವುದೇ ಫ್ಯಾಮಿಲಿನಲ್ಲಿ ಈಗ ಒಬ್ಬ ಹುಡುಗ ಫೇಲ್ ಆದ ಅಂತೇಳಿ ಉಂಟಾದರೆ ತಂದೆ ತಾಯಿಯವರು ಅವ್ರಿಗೆ ವಿಶೇಷವಾದಂಥ ಒಂದು ಸಮಾಧಾನ ಮಾಡುವಂಥ ಒಂದು ವ್ಯವಧಾನವನ್ನು ಮಾಡಬೇಕು. ಇದು ಎಲ್ಲರೆದುರು ಅವನಿಗೆ ಆಯ್ ಫೇಲ್ ಆಯಿ ಅಂತ ಎಲ್ಲರೆದುರು ಅವರ ಮೇಲೆ ಒಂದು ಸಿಕ್ಕಿದವರ ಹತ್ರ ಎಲ್ಲ ಆ ರೀತಿ ಒಂದು ಹೇಳಿದಾಗ ಮಕ್ಕಳು ಮೊದಲೇ ಮಾನಸಿಕವಾಗಿ ಜರ್ಜರಿತವಾಗಿರ್ತಾರೆ, ಸೂಕ್ಷ್ಮ ಸ್ವಭಾವದವರು. ಹೌದು. ಆವಾಗ ಏನಾಗ್ತದೆ ಅಂದರೆ ಅವರಿಗೆ ನನ್ನಿಂದ ಯಾರಿಗೂ ಏನು ಉಪಯೋಗ ಇಲ್ಲ ಅಂತ ಹೇಳೋ, ನಾನು ನಿಷ್ಪ್ರಯೋಜಕ ಅಂತ ಭಾವನೆ ಅವರಿಗೆ ಬರ್ತದೆ. ಸೊ ನಾನು ಸಮಾಜಕ್ಕೆ ಹೊರೆಯಾಗ್ತೇನೆ ಅಂತ ಹೇಳೋ ಒಂದು ಭಾವನೆ ಬರ್ತದೆ. ಈ ಕಾರಣದಿಂದ ಅವರು ಮತ್ತೆ ಎಕ್ಸ್ಟ್ರೀಮ್ ಸ್ಟೆಪ್ ಯಾವುದು ಸೂಯಿಸೈಡ್ ಮಾಡುವ ಹಂತಕ್ಕೆ ತಲುಪ್ತಾರೆ. ಹಾಗೆ ಆಗಬಾರ್ದು ಅಂತ ಉದ್ದೇಶದಿಂದಲೇ ನಾವು ಈ ಆಚರಣೆ ಮಾಡುವಂಥದ್ದು. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ವಿಶೇಷ ಮಾತುಕತೆಯಲ್ಲಿ ಆತ್ಮಹತ್ಯೆ ತಡ ಮತ್ತು ಜಾಗೃತಿ ದಿನಾಚರಣೆ, ಇದರ ಬಗ್ಗೆ ನಾವು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇವೆ. ಒಳ್ಳೆಯ ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ನೀಡ್ತಾ ಇದ್ದಾರೆ. ಆತ್ಮಹತ್ಯೆ ಪಿಡುಗು ಯಾಕಾಗಿ ಈ ಸಮಾಜದಲ್ಲಿ ಆಗ್ತಾ ಇದೆ, ಇದರ ಆಚರಣೆ ಮತ್ತು ಇದರ ಉದ್ದೇಶ ಏನು ಎನ್ನುವ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟ್ರೇ, ಈಗ
ಆತ್ಮಹತ್ಯೆ ಯಾಕಾಗಿ ನಾವು ಮಾಡಿಕೊಳ್ತೇವೆ ಅನ್ನೋ ಬಗ್ಗೆ ನೀವು ಸೂಕ್ಷ್ಮವಾಗಿ ಹೇಳಿದ್ರಿ. ಆದರೆ ಇಂತಹ ಆತ್ಮಹತ್ಯೆ ಮಾಡಿಕೊಳ್ಳುವವರನ್ನು, ಅಂದರೆ ಒಂದು ರೀತಿಯ ಡಿಪ್ರೆಷನ್ನು, ಮಾನಸಿಕವಾಗಿ ಖಿನ್ನತೆಗೊಳಗಾದವರನ್ನು ನಾವು ಹೇಗೆ ಪತ್ತೆ ಹಚ್ಚಬಹುದು? ಇದರ ಲಕ್ಷಣಗಳೇನು? ನೋಡಿ, ಸಾಮಾನ್ಯವಾಗಿ ಈ ಮಾನಸಿಕವಾಗಿ ಜರ್ಜರಿತರಾದ ಖಿನ್ನತೆಯಿಂದ ಬಳಲುವವರನ್ನು ನಾವು ಸುಲಭವಾಗಿ ಗುರುತಿಸ್ಲಿಕ್ಕಾಗುತ್ತದೆ. ಅದಕ್ಕೆ ನೀವು ವೈದ್ಯರೇ ಆಗಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಏಕಾಂಗಿತನ ಒಬ್ಬರೇ ಇರ್ತಾರೆ, ಅವರು ಬೇರೆಯವ್ರ ಜೊತೆ ಮಿಂಗಲ್ ಆಗೋದಿಲ್ಲ. ಸಾಮಾನ್ಯವಾಗಿ ಮನುಷ್ಯ ಅಂದರೆ ನಾವು ಸಂಘಜೀವಿ. ನಾವು ಸುತ್ತಲೂ ನಮಗೆ ಜನ ಇರಬೇಕು, ಮಾತಾಡಬೇಕು, ನಮ್ಮ ನೋವು ನಲಿವುಗಳನ್ನು ಹೇಳ್ಕೊಳ್ಬೇಕು, ಸುಖ ಸಂತಸವನ್ನು ಹಂಚಿಕೊಳ್ಬೇಕು ಅಂತ ಭಾವನೆ ಇರ್ತದೆ. ಅದು ನಾವು ಸಂಘಜೀವಿ ಅಂತ ನಾವು ಹೇಳ್ತೇವೆ. ಯಾವಾಗ ಈ ಹಂತಕ್ಕೆ ಬರ್ತಾನೋ ಮಾನಸಿಕ ಖಿನ್ನತೆಯಿಂದ ಬಳಲುವವರು, ಅವರು ಜನರ ಜೊತೆ ಬೆಳೀಲಿಕ್ಕೆ ಇಷ್ಟಪಡಲ್ಲ. ಅವರು ಏಕಾಂಗಿಯಾಗಿ ಯಾವುದೋ ಒಂದು ಎಲ್ಲರ ನಡುವೆ ಅವರು ಒಬ್ಬನೇ ತನ್ನಷ್ಟಕ್ಕೆ ಮಾತಾಡ್ಕೊಂಡಿರ್ತಾರೆ. ಅದು ಅವರ ಖಿನ್ನತೆಯ ಒಂದು ಲಕ್ಷಣ. ಅದನ್ನು ಗುರುತಿಸಬೇಕು. ಮನೆಯಲ್ಲಿ ಒಬ್ಬ ಎಲ್ಲರ ಜೊತೆ ಓಡಾಡಿಕೊಂಡು ಖುಷಿಯಲ್ಲಿದ್ದಂಥ ಮಗು ಯಾವಾಗ ಅವನೊಬ್ಬನೇ ಕೂತ್ಕೊಂಡು ತನ್ನಂತಾನೆ ತನಗೊಬ್ಬನೇ ಮಾತಾಡ್ತಾ ಇದ್ದಾನೆ, ಯಾರ ಹತ್ರನೂ ಬೆರೀತಾ ಇಲ್ಲ ಅಂತ ಆಗುವಾಗ ಒಂದು ಕಣ್ಣು ಹೆತ್ತವರು ಅವನ ಮೇಲೆ ನೋಡಲೇಬೇಕಾಗುತ್ತೆ. ಆ ಮಗುವಿನಲ್ಲಿ ಏನೋ ಒಂದು ಕೊರತೆ ಇದೆ, ಏನೋ ಒಂದು ತೊಂದರೆ ಇದೆ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಡ್ರಗ್ ಅಬ್ಯೂಸು. ಎಲ್ಲರ ಜೊತೆ ಓಡಾಡಿಕೊಂಡು ಖುಷಿಯಲ್ಲಿದ್ದವನು, ಸ್ನೇಹಿತರ ಜೊತೆನೇ ಇದ್ದವನು, ಒಮ್ಮೆ ಡ್ರಗ್ ಅಬ್ಯೂಸ್ ಬಂದಮೇಲೆ ಅವನೇನಾಗ್ತಾನೆ, ಅವನು ಐಸೋಲೇಟ್ ಮಾಡ್ಕೋತಾನೆ. ಅವನ ಸುತ್ತಲೇ ಒಂದು ಕಾಲ್ಪನಿಕ ಪ್ರಪಂಚವನ್ನು ರೂಪಿಸಿಕೊಳ್ತಾನೆ. ಭ್ರಮಾಲೋಕ ಅಂತ ನಾವು ಕರೆಕ್ಟ್, ಅದನ್ನು ಸರಿಯಾಗಿ ಹೇಳಿದ್ರಿ ನೀವು. ಆ ಒಂದು ಭ್ರಮೆಯ ಜಗತ್ತಿನಲ್ಲಿ ಬದುಕ್ತಾನೆ. ಅದನ್ನು ಸೇವಿಸಿದವನು ಬೇರೆಯವರು ಯಾವ ಅವಶ್ಯಕತೆಯೇ ಇಲ್ಲ ಅಂತ ರೀತಿಯಲ್ಲಿ ಇರ್ತದೆ. ಸೊ ಆ ರೀತಿಯ ಒಂದು ವಾತಾವರಣ ಬಂದಾಗ ಹೆತ್ತವರು ಗುರುತಿಸಬೇಕು. ಅವನ ಎಜುಕೇಷನ್ನಲ್ಲಿ ಅವನು ಫೇಲ್ ಆಗುವಂಥದ್ದು, ಅವನ ಪರ್ಫಾರ್ಮೆನ್ಸ್ ಕಡಿಮೆ ಆಗುವಂಥದ್ದು, ಏಕಾಂಗಿಯಾಗಿರುವಂಥದ್ದು, ಒಬ್ಬನೇ ಮಾತಾಡಿಕೊಳ್ಳುವಂಥದ್ದು, ಹಸಿವಿಲ್ಲದಿರುವಂಥದ್ದು, ನಿದ್ರಾಹೀನತೆ, ಊಟ ತಿಂಡಿಗೆ ಸರಿ ಟೈಮಿಗೆ ಮಾಡದಿರುವಂಥದ್ದು. ಈಗ ನೋಡಿ, ಈ ಕಾಮ, ಕ್ರೋಧ, ಮದ, ಮತ್ಸರ, ಮನುಷ್ಯ ಆದಮೇಲೆ ಪಂಚೇಂದ್ರಿಯಗಳಿಗೆ ನಮಗೆ ಕಾಲಕ್ಕೆ ಊಟ, ತಿಂಡಿ, ನಿದ್ರೆ ಎಲ್ಲವೂ ಆಗಲೇಬೇಕು. ಎಲ್ಲವೂ ನಮ್ಮ ಸಹಜವಾದಂತಹ ನೈಸರ್ಗಿಕವಾದಂತಹ ಪ್ರಕ್ರಿಯೆ. ಅದರಲ್ಲಿ ತೊಂದರೆ ಆಯಿತು ಅಂತ ಹೇಳಿದರೆ ನಮ್ಮಲ್ಲಿ ಏನೋ ತೊಂದರೆ ಉಂಟು ಹೇಳಿ ಲೆಕ್ಕ. ಅದು ದೈಹಿಕವಾಗಿರ್ಬೋದು, ಭೌತಿಕವಾಗಿರ್ಬೋದು, ಅಥವಾ ಮಾನಸಿಕವಾಗಿರ್ಬೋದು. ಎಲ್ಲೋ ಒಂದು ಕಡೆ ಅವನು ಹಳಿ ತಪ್ಪಿದ್ದಾನೆ ಅಂತ ಒಂದು ಸೂಚನೆ ನಮಗೆ ಸಿಗ್ತದೆ. ಅದನ್ನು ಹೆತ್ತವರು ಗುರುತಿಸಬೇಕು, ಶಿಕ್ಷಕರು ಗುರುತಿಸಬೇಕು. ಒಂದು ಶಾಲೆಯಲ್ಲಿ ಅಷ್ಟೇ ಮಕ್ಕಳನ್ನು ಹೇಗೆ ಗುರುತಿಸಬೇಕು ಅಂತ ಹೇಳಿದರೆ, ಆ್ಯಕ್ಟಿವ್ ಆಗಿದ್ದಂಥ ಹುಡುಗ ಯಾವಾಗ ಅವನು ಒಂದು ಚಿಪ್ಪಿನೊಳಗೆ ಸೇರಿಕೊಂಡಿದ್ದಾನಂತಾಗೋ ಗುರುತಿಸಬೇಕು, ಹೆತ್ತವರು ಗುರುತಿಸಬೇಕಾಗತ್ತೆ. ಎಲ್ಲರ ಜೊತೆ ಖುಷಿಯಾಗಿದ್ದ ಹುಡುಗ ಸಡನ್ನಾಗಿ ಮೌನವಾಗಿ ಸುಮ್ಮನೆ ಇದ್ದಾನೆ ಅಂತೇಳಿ ಆದರೆ ಏನೋ ಒಂದು ದಾಳಿ ತಪ್ಪಿದೆ ಅಂತ ಹೇಳೋ ವಿಚಾರವನ್ನು ಗಮನಿಸಬೇಕು. ಸೊ ಈ ಲಕ್ಷಣಗಳಿಂದ ಒಬ್ಬ ಖಿನ್ನತೆಯಿಂದ ಬಳಲತೆ ಇರೋದನ್ನು ನಾವು ಗಮನಿಸಲಿಕ್ಕೆ, ಕೇವಲ ಮಕ್ಕಳಲ್ಲಿ ಮಾತ್ರ ಅಲ್ಲ, ದೊಡ್ಡವರಲ್ಲಿ ಕೂಡ ನಾವು ಇದನ್ನು ಗಮನಿಸ್ಬೋದು. ಉದಾಹರಣೆಗೆ ಹೇಳೋದಿದ್ರೆ, ಒಬ್ಬ ಒಳ್ಳೆಯ ಚಟುವಟಿಕೆಯುಳ್ಳಂತಹ ವ್ಯಕ್ತಿ ಅವ ಏನೋ ವ್ಯಾಪಾರವೋ ಅಥವಾ ಕೆಲಸವೋ ಮಾಡಿಕೊಂಡಿದ್ರೆ ಅದರಲ್ಲಿ ಏನಾದರೂ ಏರುಪೇರಾದಾಗ ಅವ ಕೂಡ ಖಿನ್ನತೆಗೊಳಗಾಗಿ ಮನೆಯಲ್ಲಿ ಅವನ ವರ್ತನೆ ವಿಪರೀತವಾಗಿರ್ತದೆ. ಅದನ್ನು ಯಾವಾಗ ಮನೆಯವರು ಗುರುತಿಸಲಿಲ್ವೋ ಅಲ್ಲಿ ತೊಂದರೆ ಸ್ಟಾರ್ಟ್ ಆಯ್ತು. ಖಂಡಿತ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಈಗ ಸಡನ್ನಾಗಿ ಮದ್ಯಪಾನ ಜಾಸ್ತಿ ಮಾಡುವಂಥದ್ದು ಅಥವಾ ಡ್ರಗ್ ಅಬ್ಯೂಸ್ ಮಾಡುವಂಥದ್ದು ಎಲ್ಲವೂ ಸರಿ ಇದೆ. ಯಾವುದೇ ಚಟವಿಲ್ಲದ ವ್ಯಕ್ತಿ ಈ ರೀತಿ ಒಂದು ಹಾಳಿ ತಪ್ಪಿದಾನೆ ಅಂದರೆ ಏನೋ ಒಂದು ಕಡೆ ತೊಂದರೆ ಆಗಿದೆ ಅಂಥೇಳಿ. ಮತ್ತು ಸಡನ್ನಾಗಿ ಆಕ್ರಮಣಶೀಲತೆ, ಎಗ್ರೆಸಿವ್ನೆಸ್, ಕಾರಣ ಇಲ್ಲದೆ ಎಲ್ಲರಿಗೂ ಬೈಯುವಂಥದ್ದು, ಎಲ್ಲರೊಂದಿಗೆ ಹೊಂದಿಕೊಂಡು ಖುಷಿಯಲ್ಲಿದ್ದಂಥ ವ್ಯಕ್ತಿ ಸಡನ್ನಾಗಿ ಎಗ್ರೆಸಿವ್ ಆಗಿ ಬಿಹೇವ್ ಮಾಡುವಂಥದ್ದು, ಸಡನ್ ಮೂಡ್ ಫ್ಲಕ್ಚುಯೇಷನ್ ಆಗುವಂಥದ್ದು, ಇದೆಲ್ಲ ಒಂದು ವ್ಯಕ್ತಿಯಲ್ಲಿ ಮಾನಸಿಕವಾಗಿ ಏನೋ ಒಂದು ತೊಂದರೆಯಿಂದ, ಹೇಳಿಕೊಳ್ಳಲಾರದಂಥ ನೋವಿನಿಂದ ಬಳಲ್ತಾ ಇದ್ದಾನೆ ಅಂತ ಹೇಳೋ ಒಂದು ಸೂಚನೆ. ಅದನ್ನು ಇದಕ್ಕೊಂದು ಉದಾಹರಣೆ, ಇತ್ತೀಚೆಗೆ ಒಂದು ಆತ್ಮಹತ್ಯೆ ನಡೆಯಿತು. ಒಬ್ಬ ಜನಪ್ರಿಯ ವ್ಯಕ್ತಿ ಬಾವಿಗೆ ಹಾರಿಕೊಂಡು ತೀರಿಕೊಂಡ್ರು. ಅವರ ಕಾರಣ ಕೇಳಿದರೆ ಏನು ಅಂತ ದೊಡ್ಡ ತೊಂದರೆಗಳಿಲ್ಲ, ಏನೋ ಸಣ್ಣ ಪುಟ್ಟ ತೊಂದರೆಗಳು, ಮಾನಸಿಕ ಖಿನ್ನತೆ, ಹೇಳಿಕೊಳ್ಳಲಾಗದಂತಹ ಖಿನ್ನತೆ. ಅದನ್ನು ಪರಿಹರಿಸಲಿಕ್ಕೆ ಮನೆಯವರಿಗೆ ಬಹುಶಃ ಯಾಕೋ ಸಾಧ್ಯ ಆಗಲಿಲ್ಲ ಏನು. ಹೌದು, ಅದು ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಹಂತ ದಾಟಿದ ಮೇಲೆ, ಈಗ ನಾನು ಮೊನ್ನೆ ಒಂದು ಇನ್ಸಿಡೆಂಟ್ ನೋಡಿದೆ. ವಯಸ್ಸಾದವರು, 55 ವರ್ಷ ಆದವರು, ಇಳಿ ವಯಸ್ಸಿನಲ್ಲಿ 60 ವರ್ಷ ಆದವರು, ಹೆಂಡತಿ ತೀರಿ ಹೋದಾಗ ಮಕ್ಕಳೆಲ್ಲ ಕೆಲಸಕ್ಕೆ ಹೋಗ್ತಾರೆ, ಸೊಸೆಯಂದರು ಸಹ ಕೆಲಸಕ್ಕೆ ಹೋಗ್ತಾರೆ, ಮನೇಲಿ ಒಬ್ಬನೇ ಇರೋದು, ಏನೋ ಸುಖ ದುಃಖ ನೋವು ನಲಿವನ್ನು ಹೇಳ್ಕೊಡ್ಲಿಕ್ಕೆ ಯಾರೂ ಇಲ್ಲ. ಅಲ್ಲಿಗೆ ಏಕಾಂಗಿಯಾಗಿರುವಾಗ ಅವರಿಗೆ ಒಂದು ತಾವು ಹೇಳಿದಾಗೆ ಖಿನ್ನತೆ ಡೆವಲಪ್ ಆಗೋದು. ಯಾರ ಹತ್ರನೂ ಹೇಳಿಕೊಳ್ಳಲಾಗದಂಥ ಒಂದು ನೋವಿದ್ದಾಗ ಅಥವಾ ಒಂದು ಸುಖವನ್ನು ಸಹ ಹಂಚಿಕೊಳ್ಳಲಿಕ್ಕೆ ಯಾರೂ ಇಲ್ಲದಿದ್ದಾಗ ಜೀವನ ಅನ್ನೋದು ನಶ್ವರ ಅಂತ ಹೇಳೋ ಒಂದು ಭಾವನೆ ಅವರಿಗೆ ಬರ್ತದೆ. ನಾನು ಇದು ಬದುಕಿದ್ದು ಏನು ಪ್ರಯೋಜನ, ಎಂಕೆ ಇರಲೇ ಇದ್ದೇನೆ ಅಂತ ಹೇಳೋ ಒಂದು ಭಾವನೆ ಬರ್ತದೆ. ಸೊ ಅಂತಾಗ ಈ ಹಂತ ದಾಟಿದಾಗ ಏನಾಗ್ತದೆ ಅಂದರೆ, ಜನರಿಗೆ ಆ ರೀತಿಯ ಭಾವನೆ ಬಂದಾಗ ಅವರು ಸಾವಿನ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಬದುಕಿನ ಬಗ್ಗೆ ಮಾತಾಡೋದಕ್ಕಿಂತ ಜಾಸ್ತಿ ಹೇಗೆ ಸಾಯ್ಬೋದು, ಅಲ್ಲಿ ಅವನು ಸತ್ತಿದ್ದಾನ, ಆ ವಿಷಯದ ಬಗ್ಗೆ ಹೆಚ್ಚು ಇದು ಮಾಡ್ತಾರೆ. ಅವರಲ್ಲಿ ನಮಗೆ ಇದು ಸಾಕು ಎನ್ನುವಂತಹ ಒಂದು ಭಾವನೆ ಬಂದು ಬಿಟ್ಟಿರ್ತದೆ. ಅದು ಬೆಳೆದು ಒಂದು ಅಂತಿಮ ಹಂತಕ್ಕೆ ಮುಟ್ಟುವಾಗ ಈ ಘಟನೆ ನಡೀತದೆ. ಅದು
ಒಂದು ಓವರ್ನೈಟ್ ಯಾರು ರಾತ್ರಿ ಇದ್ದವರು ಬೆಳಿಗ್ಗೆ ಎದ್ದು ಸೂಸೈಡ್ ಮಾಡಲ್ಲ, ಅದೊಂದು ಕ್ಯುಮ್ಯುಲೇಟ್ ಆಗತ್ತೆ. ಈಗ ನೋಡಿ, ಸಾವಿನ ಬಗ್ಗೆ ಮಾತಾಡ್ತಾ ಇರ್ತಾರೆ, ಸಡನ್ನಾಗಿ ವಿಲ್ ಬರೆಯುವಂಥ ಕೆಲಸಗಳು ಎಷ್ಟೋ ದಿವಸಗಳನ್ನು, ನನ್ನ ನಂತರ ಯಾರಿಗೆ, ಅದು ಒಂದು ಲಕ್ಷಣವೇ. ಮತ್ತು ಹಾನಿಕಾರಕ ವಸ್ತುಗಳನ್ನು, ವಿಷವನ್ನು ತನ್ನ ಮನೆಯಲ್ಲಿ ಇಟ್ಕೊಳ್ಳುವಂಥದ್ದು, ಅಥವಾ ಚಾಕು ಚೂರಿಗಳನ್ನು, ಹಾನಿಕಾರಕ ವಸ್ತುಗಳನ್ನು ಮನೆಯಲ್ಲಿ ಸಂಗ್ರಹಿಸೋದು, ಇದೆಲ್ಲ ಯಾರೋ ಒಬ್ಬರು ಮನೆಯಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ಅವನು ಈ ರೀತಿಯ ಟೆಂಡೆನ್ಸಿ ಅವನಲ್ಲಿ ಇದೆ ಅಂತೇಳಿ ಗುರುತಿಸಬೇಕಾಗತ್ತೆ. ಎಲ್ಲವೂ ಸರಿ ಇದ್ದವನು ಈ ರೀತಿ ಮಾಡ್ತಾನೆ ಅಂತೇಳಿ ಆದರೆ ಅವನಿಗೆ ಏನೋ ಒಂದು ತೊಂದರೆ ಇದೆ ಅಂತ ಹೇಳಿ ಗುರುತಿಸುವಂಥ ಕೆಲಸ ನಡಿಬೇಕಾಗತ್ತೆ. ಇದೆಲ್ಲ ಲಕ್ಷಣಗಳು ಮಾನಸಿಕವಾಗಿ ಬಳಲುವುದು, ದೈಹಿಕವಾಗಿ ಬಳಲುವುದು, ಪ್ಲಸ್ ಈ ರೀತಿಯ ವರ್ತನೆಗಳು ಕಂಡು ಬಂದಾಗ ಕುಟುಂಬದವರು ಅವನಿಗೆ ಒಂದು ಆಪ್ತ ಸಮಾಲೋಚನೆ ಮಾಡಬೇಕಾಗತ್ತೆ. ಅವನಿಗೆ ಅವರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಇಲ್ಲವಾದಲ್ಲಿ ಒಂದಲ್ಲ ಒಂದು ದಿವಸ ಯಾವಾಗ ಪ್ರೆಷರ್ ಜಾಸ್ತಿ ಆಗ್ತದೆ, ಎಕ್ಯುಮ್ಯುಲೇಟ್ ಆಗಿ ಅವರು ಮತ್ತೆ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಳ್ಳುವ ಹಂತಕ್ಕೆ ತಲುಪುತ್ತಾರೆ. ಹಾಗಾದರೆ ಈ ಗುಣಲಕ್ಷಣಗಳನ್ನೆಲ್ಲ ಪತ್ತೆ ಹಚ್ಚುವಂತಹ ಕೌಶಲ್ಯತೆ ಕೇವಲ ವೈದ್ಯರು ಮಾತ್ರ ಅಲ್ಲ, ಮನೆ ಮಂದಿಯವರಿಗೂ ಬೇಕಾಗ್ತದೆ. ಎಲ್ಲವನ್ನೂ ವೈದ್ಯರೇ ಮಾಡಬೇಕು ಅಂತ ನೀವು ಹೇಳೋಕ್ಕಾಗಲ್ಲ. ಒಬ್ಬ ಎಲ್ಲವೂ ಸರಿ ಇದ್ದ, ಎಲ್ಲರ ಜೊತೆ ಸಂವಹನ ಮಾಡ್ತಾ ಇದ್ದ, ಖುಷಿಯಲ್ಲಿದ್ದ ವ್ಯಕ್ತಿ ಏಕಾಂಗಿಯಾಗಿರುವಂಥದ್ದು, ಯಾರ ಹತ್ರನೂ ಮಾತಾಡದೇ ಇರುವಂಥದ್ದು, ಅಥವಾ ಸಡನ್ನಾಗಿ ಅಗ್ರೆಸಿವ್ ಆಗಿರುವಂಥದ್ದು, ಮೂಡ್ ಫ್ಲಕ್ಚುಯೇಷನ್, ಈ ರೀತಿಯ ಬದಲಾವಣೆಗಳು ಕಂಡಾಗ ನೀವೇ ವೈದ್ಯರಾಗಬೇಕು ಅಂತಿಲ್ಲ, ಅದನ್ನು ಗುರುತಿಸುವಂಥ ಕೆಲಸ ಮನೆ ಮಂದಿ ಮಾಡಬೇಕು, ಅವರ ಸ್ನೇಹಿತರು ಮಾಡಬೇಕು, ಸಹಪಾಠಿಗಳು ಮಾಡಬೇಕು. ಆಮೇಲೆ ನೀವು ಖಂಡಿತವಾಗಿ ನೀವು ಮನೋವೈದ್ಯರ ಹತ್ರ ಹೋಗಬೇಕಾಗತ್ತೆ, ಕರ್ಕೊಂಡು ಹೋಗಬೇಕಾಗತ್ತೆ. ಅವರು ಎಲ್ಲ ಅವರ ಹಿಸ್ಟ್ರಿಯನ್ನು, ಚರಿತ್ರೆಯನ್ನು ತೆಗೆದು ಯಾವ ರೀತಿ ಮೊದಲು ಹೇಗಿದ್ದರು, ಊಟ ಕಾಫಿ ಎಲ್ಲ ಟೈಮಿಗೆ ಮಾಡ್ತಾಯಿದ್ರು, ಏನೇನು ಮಾಡ್ತಾಯಿದ್ರು, ಈಗ ಏನು ಮಾತಾಡ್ತಾ ಇದ್ದಾರೆ, ಯಾವಾಗಲೂ ಪಾಸಿಟಿವ್ ಧನಾತ್ಮಕ ಚಿಂತನೆ ಇರುವಂಥ ವ್ಯಕ್ತಿ ಯಾವಾಗ ನೆಗೆಟಿವ್ ಆಗಿ ಋಣಾತ್ಮಕವಾಗಿ ಚಿಂತನೆ ಮಾಡ್ತಾನೆ, ಸಾಯುವುದು ಹೇಗೆ, ಅಲ್ಲಿ ಅವನು ಸತ್ತ, ದಿನ ಬೆಳಗಾದರೆ ಅಲ್ಲಿ ಅವನು ಸತ್ತ, ಇಲ್ಲಿ ಇವನು ಸತ್ತ, ಈ ಸತ್ತ ವಿಚಾರವನ್ನೇ ಮಾತಾಡ್ತಾನೆ ಅಂತ ಹೇಳಿದರೆ ಸಮಥಿಂಗ್ ಈಸ್ ರಾಂಗ್ ಅಂತ ಹೇಳುವ ಒಂದು ಭಾವನೆ ಖಂಡಿತವಾಗಿ ನಮಗೆ ಬರಬೇಕಾಗತ್ತೆ. ಇದನ್ನು ವೈದ್ಯರ ಬಳಿ ಕರ್ಕೊಂಡು ಹೋದರೆ ವೈದ್ಯರು ಚರಿತ್ರೆಯನ್ನು ನೋಡಿ, ಇವರ ಎಲ್ಲ ಚಲನವಲನಗಳನ್ನು ನೋಡಿ, ದೈನಂದಿನ ದಿನಚರಿಯನ್ನು ನೋಡಿ ನೋಟ್ ಮಾಡಿಕೊಳ್ತಾರೆ. ಇನ್ನು ಮೊದಲು ಹೇಗಿದ್ದರು, ಅವರ ದೈನಂದಿನ ದಿನಚರಿ ಹೇಗಿತ್ತು, ಇದನ್ನೆಲ್ಲ ನೋಡಿ ಖಂಡಿತವಾಗಿ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಮತ್ತು ಅದಕ್ಕೆ ಸರಿಯಾದಂಥ ಆಪ್ತ ಸಮಾಲೋಚನೆ ಮಾಡಿ ಸೂಕ್ತ ಮಾರ್ಗದರ್ಶನ, ಸೂಕ್ತ ಗೈಡೆನ್ಸ್ ಮಾಡಿದರೆ ಇದನ್ನು ಖಂಡಿತವಾಗಿ ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಹಾಗೆ ಮಾಡಿದರೆ ಎಷ್ಟೋ ಜೀವಹಾನಿಗಳನ್ನು ತಡೀಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ನಾವು ಜನರಿಗೆ ಒಂದು ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಡಲಿನ ವಿಶೇಷ ಮಾತುಕತೆ. ಈ ಮಾತುಕತೆಯಲ್ಲಿ ಆತ್ಮಹತ್ಯೆ ತಡೆ ಜಾಗೃತಿ ದಿನ, ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಜೂಂತಾರ್ ಅವರು. ಈಗಾಗಲೇ ಈ ಆತ್ಮಹತ್ಯೆ ದಿನವನ್ನು ಯಾಕಾಗಿ, ತಡೆ ಜಾಗೃತಿ ದಿನ ಯಾಕಾಗಿ ಆಚರಣೆಯಾಗುತ್ತಾ ಇದೆ, ಇದರ ಲಕ್ಷಣಗಳೇನು ಅನ್ನುವ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಡಾಕ್ಟರ್, ಈಗ ಆತ್ಮಹತ್ಯೆ ಅಂದರೆ ಖಿನ್ನತೆಯಿಂದಾಗಿ ಹೆಚ್ಚಾಗಿ ಸಂಭವಿಸುವಂತಹದ್ದು ಮತ್ತು ಸಡನ್ನಾಗಿ ಶಾಕಿನಿಂದ, ಅಂದರೆ ನಮಗೆ ಬೇಕಿದ್ದವರು ಬೈಯುವುದರಿಂದ, ಬೇಕಿದ್ದವರು ಪ್ರೀತಿ ಮಾಡಿದವರು ಒಮ್ಮೆಲೆ ಬೈಯುವುದು, ಮಕ್ಕಳಲ್ಲಿ ಈ ಗುಣಲಕ್ಷಣಗಳು ಹೆಚ್ಚು. ಹಾಗಿದ್ರೆ ಯುವ ಜನತೆಯನ್ನು ಯಾಕೆ ಈ ರೀತಿಯ ಪಿಡುಗು ಕಾಡುತ್ತದೆ, ಯಾಕೆ ಇವರು ಬಳಲುವುದು? ನೋಡಿ, ಈಗ ನಮಗೆ ಅತ್ಯಂತ ಆತ್ಮೀಯರಾದವರು ತೀರಿಕೊಂಡಾಗ ಅದಾಗುವಂಥ ಶಾಕ್ನಿಂದ ಕೆಲವೊಮ್ಮೆ ಆಗುವಂಥ ಸಾಧ್ಯತೆಗಳಿದೆ. ನಮಗೆ ಅತ್ಯಂತ ಸ್ನೇಹಿತರು, ನಮ್ಮ ಹೆತ್ತವರು, ಈಗ ನೋಡಿ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು, 4 ಜನ ಒಂದೇ ಕಡೆ ಸ್ಪಾಟಲ್ಲಿ ಹೋದರು. ಸೊ ಅವರ ಜೊತೆಯಲ್ಲಿರುವವರು ಈಗ ಇವತ್ತಿದ್ದವರು ನಾಳೆ ಇಲ್ಲ ಅಂತ ಹೇಳೋ ಆ ವ್ಯವಸ್ಥೆಗೆ ಹೊಂದಿಕೊಳ್ಳಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಅಂಥವರಿಗೆ ನಾವು ನಿಜವಾದಂಥ ಒಂದು ಸಾಂತ್ವನ, ಧೈರ್ಯ, ಸ್ಥೈರ್ಯ ಮತ್ತು ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ನೀಡಬೇಕು, ಮಾನಸಿಕ ಬೆಂಬಲವನ್ನು ಕೊಡಬೇಕು. ಅಂಥವರಲ್ಲಿ ಈ ರೀತಿಯ ಖಿನ್ನತೆ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈಗ ತಾವು ಹೇಳಿದ್ರಿ ಏನಂದರೆ ಚೇಂಜ್ ಆಫ್ ಸ್ಟೇಟಸ್ ಅಂತೇಳಿ. ಈಗ ಏನಾಗ್ತದೆ ಅಂದರೆ ಒಬ್ಬ ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿರ್ತಾನೆ, ಆರ್ಥಿಕ ಅಡಚಣೆಯಿಂದಾಗಿ ಯಾವಾಗ ಅವನ ಸ್ಟೇಟಸ್ಸಿಗೆ ಕುಂದು ಬರ್ತದೆ ಅಂತ ಅವನಿಗೆ ಮರ್ಯಾದೆಗೆ ಅಂಜುವುದು ಅಂತ ಹೇಳ್ತೇವೆ. ಒಂದು ಲೆವೆಲಲ್ಲಿ ಬದುಕಿದವರಿಗೆ ಆ ಲೆವೆಲ್ಗಿಂತ ಹಿಂದೆ ಬಂದಾಗ ಆವಾಗ ಅವ್ರಿಗೇನಾಗ್ತದೆ, ನಾನಿನ್ನು ಬದುಕಿದ್ದು ಪ್ರಯೋಜನ ಇಲ್ಲ ಅಂತ ಹೇಳಿ ನಿಷ್ಪ್ರಯೋಜಕ ಅನ್ನೋ ಭಾವನೆ, ಅವರೊಳಗೆ ಏನೋ ಒಂದು ಕೀಳರಿಮೆ ಭಾವನೆ. ಅದಕ್ಕೆ ಯಾರಾದರೂ ಏನಾದರೂ ಒಂದೆರಡು ಮಾತು ಹೇಳಿದರೆ ಮತ್ತು ಹೆಚ್ಚಾಗ್ತದೆ. ಪರಿಚಿತರು, ಸ್ನೇಹಿತರು ಏನೋ ಒಂದು ಕುಶಾಲಿಗಾಗಿ ಅಥವಾ ಹಾಸ್ಯಕ್ಕಾಗಿ ಒಂದು ಮಾತು ಹೇಳಿದರು, ಅದು ನೇರವಾಗಿ ಅವ್ರ ಹೃದಯಕ್ಕೆ ನಾಟ್ತದೆ. ನಾನು ಅಂಚೆ ಇತ್ತೆ ಇಂಚಾಂಡತ್ತ ಅಂತೇಳಿ, ನಾನು ಆಗಿದ್ದೆ, ರಾಜನಂತೆ ಬದುಕಿದವನು, ಇವತ್ತು ನಾನು ಈ ಲೆವೆಲಿಗೆ ಬಂದಲ್ಲ ಅಂತ ಅವರಿಗೆ ಒಂದು ರೀತಿಯ ಅಂತಹ ಸಂದರ್ಭಗಳಲ್ಲಿ ನಾವು ಅವರಿಗೆ ಮಾನಸಿಕವಾದಂಥ ಧೈರ್ಯವನ್ನು ನೀಡುವಂಥ ಕೆಲಸ, ಸಾಂತ್ವನ, ಆಪ್ತ ಸಮಾಲೋಚನೆ ಮಾಡುವಂಥ ಕೆಲಸ ಆಗಬೇಕು. ಅದು ವೈದ್ಯರಿಂದ ಆಗಬೇಕು, ಕುಟುಂಬಸ್ಥರಿಂದ ಆಗಬೇಕು, ಸ್ನೇಹಿತರಿಂದ ಆಗಬೇಕು. ಅದು ಆಗಲಿಲ್ಲ ಅಂತ ಹೇಳಿದಾಗ ದೇ ವಿಲ್ ಗೋ ಇಂಟು ಎಕ್ಸ್ಟ್ರೀಮ್ ಸ್ಟೆಪ್, ಸೂಯಿಸೈಡ್ ಮಾಡಿಕೊಳ್ಳುವಂಥ ಒಂದು ಹಂತಕ್ಕೆ ತಲುಪ್ತಾರೆ. ಇನ್ನು ಮಕ್ಕಳನ್ನು ತಗೊಂಡ್ರೆ, ಸ್ಟೂಡೆಂಟ್ಸ್, ಈಗ ತಾನೇ ಹೇಳಿದೆ ನಾನು 50% ಸೂಯಿಸೈಡ್ ಆಗೋದು ಮಕ್ಕಳಲ್ಲಿ ಅಂತೇಳಿ. ಬಹಳ ಆತಂಕಕಾರಿ ನೋವಿನ ವಿಚಾರ ಅಂದರೆ ಕಳೆದ 3 ವರ್ಷಗಳಲ್ಲಿ 22,000 ವಿದ್ಯಾರ್ಥಿಗಳು ನಮ್ಮ ಭಾರತ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 22,000 ಅಂದರೆ ಅದು ಸಣ್ಣ ಸಂಖ್ಯೆ ಅಲ್ಲ. 3 ವರ್ಷಗಳಲ್ಲಿ 22,000 ಅಂದರೆ ಆಲ್ಮೋಸ್ಟ್ ವರ್ಷಕ್ಕೆ 7,000 ಮಂದಿ ಸ್ಟೂಡೆಂಟ್ಸ್
ಈ ರೀತಿ ಸೂಸೈಡ್ ಮಾಡ್ತಾರೆ ಅಂತ ಹೇಳಿದರೆ ನಾವು ಎತ್ತ ಸಾಕ್ತಾ ಇದ್ದೇವೆ, ನಮ್ಮ ಯುವಜನತೆ ಯಾವ ಕಡೆ ಹೋಗ್ತಾ ಇದೆ ಅನ್ನೋದು. ದೇಶದ ಒಂದು ದೊಡ್ಡ ಸಂಪತ್ತನ್ನೇ ನಾವು ಕಳೆದುಕೊಂಡ ಹಾಗಾಗ್ತದೆ. ಒಂದು 70-75 ವರ್ಷ ಆದಮೇಲೆ ಸತ್ತರೆ ದೇಶಕ್ಕೇನು ನಷ್ಟ ಇಲ್ಲ. ನಾನು ಅವರು ಸಾಯಬೇಕು ಅಂತ ಹೇಳೋದಲ್ಲ, ಒಂದು ಅವರಿಂದ ದೇಶಕ್ಕೆ ಸಿಗುವಂಥ ಕೊಡುಗೆ ಪ್ರಮಾಣ ಕಡಿಮೆ ಇರ್ತದೆ. ಅವರು ದೇಶಕ್ಕೆ ಹೊರೆ ಅಂತ ನಾನು ಹೇಳ್ತಾ ಇಲ್ಲ, ಅವರು ಇರಬೇಕು. ಆ ಹಿರಿಯರು ಇದ್ದು ಅವರ ಅನುಭವದಿಂದ ಕಿರಿಯರನ್ನು ಅವರು ಮುಂದೆ ಹೋಗಲಿಕ್ಕೆ ಅವರ ಅನುಭವವನ್ನು ದಾರಿ ಎರಿಬೇಕು. ಆದರೆ ಈ ಜೀವನದಲ್ಲಿ ಈ 20 ವರ್ಷಕ್ಕಿಂತ ಕೆಳಗಿನವರು, ಈಗ ತಾನೇ ಹೇಳಿದೆ 15ರಿಂದ 20 ವರ್ಷದಲ್ಲಿ ಮೇಜರ್ ರೀಸನ್ ಫಾರ್ ಡೆತ್, ನಂಬರ್ 2 ಡೆತ್ ಕಾರಣ ಇದು ನಮ್ಮ ಒಂದು ಆಕ್ಸಿಡೆಂಟ್ ನಂಬರ್ 1, ನಂಬರ್ 2 ಆತ್ಮಹತ್ಯೆ. ಇದು ಆಗಬಾರ್ದು. ಯುವ ಜನರನ್ನು ನಾವು ಸರಿಯಾಗಿ ಗೈಡ್ ಮಾಡಬೇಕು ಅಂತೇಳಿ ಒಂದು ಸ್ಟೋರಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. IIT ಕ್ಯಾಂಪಸ್ಗಳಲ್ಲಿ ಯುವ ಜನರ ಈಗ ಕಳೆದ 3 ವರ್ಷಗಳಲ್ಲಿ 22 ಮಂದಿ IIT ಕ್ಯಾಂಪಸ್ನಲ್ಲಿ, IIT ಅಂದರೆ ದೇಶದ ಪ್ರತಿಷ್ಠಿತವಾದಂಥ ಸಂಸ್ಥೆ, ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು IITನಲ್ಲಿ ಕಲೀಲಿಕ್ಕೆ ಹೋಗ್ತಾರೆ. ಅಲ್ಲಿ ಇರುವಂಥ ಪ್ರೆಷರ್, ಪಿಯರ್ ಪ್ರೆಷರ್, ಒಂದು ಪೇರೆಂಟಲ್ ಪ್ರೆಷರ್, ಹೆತ್ತವರ ಒಂದು ಇದು, ನನ್ನ ಮಗ IITನಲ್ಲಿ ಕಲಿತಾ ಇದ್ದಾನೆ, ಅವರಿಗೆ ತಂದೆಯವರಿಗೆ ಹೆತ್ತವರಿಗೆ ಹೇಳೋದು ದೊಡ್ಡ ಪ್ರತಿಷ್ಠೆಯ ವಿಷಯ ಆಗಿದೆ. ಮತ್ತು ಪಿಯರ್ ಪ್ರೆಷರ್ ಅಂದರೆ ಅಲ್ಲಿ ಎಲ್ಲರೂ ಬಂದಾಗ ಅಲ್ಲಿ ಯಾವಾಗ ಅವನಿಗೆ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಕಳೆದ 3 ತಿಂಗಳ ಹಿಂದೆ ಚಾರ್ಲ್ಸ್ ಆಂಡ್ರ್ಯೂಸ್ ಅಂತೇಳಿ ವಾರಣಾಸಿಯ ಒಬ್ಬ ಹುಡುಗ, ಮಧ್ಯಮ ವರ್ಗದ ಹುಡುಗ, ಸಾಕಷ್ಟು ಕನಸುಗಳನ್ನು ಹೊತ್ತುಕೊಂಡಿದ್ದ, ಕುರುಚಲ್ ಗಡ್ಡ, ಚಿಗುರು ಮೀಸೆ, ಇನ್ನೇನು ಜೀವನದಲ್ಲಿ ಏನೇನೂ ಅನುಭವಿಸಲಿಲ್ಲ, ಜಗತ್ತನ್ನು ನೋಡಿಲ್ಲ. ಅವನು IIT ಖರಗ್ಪುರ, IIT ಕಾನ್ಪುರ ಹೀಗೆ ಎಲ್ಲೋ ಅವನ ಯಾವಾಗ ಅವನು ಕಲಿತ IITಗೆ ಜಾಯಿನ್ ಆಗಿ ಯಾವಾಗ ಅವನ ಆಸ್ಪಿರೇಷನ್ಸ್ಗಳಿಗೆ ತಂದೆ ತಾಯಂದರಿಗೆ ಪೂರಕವಾದಂಥ ಅವನಿಗೆ ಒಂದು ಕಲೀಲಿಕ್ಕೆ ಆಗಲಿಲ್ವೋ, ಅಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಇರುತ್ತೆ, ಪ್ರೆಷರ್ ಇರುತ್ತೆ. ಅದಕ್ಕೆ ಅದನ್ನು ಕೋಪಪ್ ಮಾಡಲಿಕ್ಕೆ ಆಗಲಿಲ್ಲ, ಅವನು ಸೂಸೈಡ್ ಮಾಡಿದ. ಆಗ ಅವನು 8 ಪುಟಗಳ ಒಂದು ಸೂಸೈಡ್ ನೋಟ್ ಬರೆದಿಟ್ಟಿದ್ದಾನೆ. ಅದರಲ್ಲಿ ಒಂದು ವಾಕ್ಯ ಒಂದಿತ್ತು ಅಂದರೆ, ಏಕ್ ಹಿ ಜಿಂದಗಿ ಹೇ ಹರ್ ಪಲ್ ಜೀವ, ಅಂದರೆ ಜೀವನ ಇರೋದು ಒಂದೇ, ಪ್ರತಿ ಕ್ಷಣವನ್ನು ಅನುಭವಿಸಿ ಬದುಕಿ ಅಂತೇಳಿ. ಆವಾಗ ಅದು ಅವನು ಯಾವ ರೀತಿ ಅವನು ಎಷ್ಟೊಂದು ಒಂದು ಪ್ರಚೋದನಾತ್ಮಕವಾಗಿ ಎಷ್ಟೊಂದು ಮಾನವೀಯ ಕಳಕಳೆಯಿಂದ ಲೆಟ್ರ್ ಬರೆದಿದ್ದ ಅಂದರೆ, ನಾನು ಜೀವಂತವಿರುವಾಗ ಯಾರಿಗೂ ನನ್ನಿಂದ ಉಪಕಾರ ಆಗಲಿಲ್ಲ, ನನ್ನ ಹೆತ್ತವರಿಗೂ ಆಗಲಿಲ್ಲ. ಅವರ ತಾಯಿ ಟೀಚರು, ತಂದೆ ಮಧ್ಯಮ ವರ್ಗದ ಗೌರ್ಮೆಂಟ್ ಆಫೀಸಲ್ಲಿ ಏನೋ ಅಟೆಂಡರ್ ಆಗಿ ಕೆಲಸ ಮಾಡೋದು. ನನ್ನ ಹೆತ್ತವರಿಗೂ ನನ್ನ ಸಾವಿನಲ್ಲೂ ನಾನು ಜಸ್ಟಿಸ್ ಮಾಡಲಿಕ್ಕೆ ಆಗಲಿಲ್ಲ, ಅವರ ಆಶೋತ್ತರಗಳಿಗೆ ನಾನು ಪೂರಕವಾಗಿ ನಾನು ಒಬ್ಬ ಒಳ್ಳೆ ಮಗನಾಗಲಿಕ್ಕೂ ಆಗಲಿಲ್ಲ ಅಂಥೇಳಿ, ಎಟ್ಲೀಸ್ಟ್ ಗಿವ್ ಮೈ ಕೆಡೆವರ್ ಟು ಮೆಡಿಕಲ್ ಕಾಲೇಜ್, ಎಟ್ಲೀಸ್ಟ್ ಫ್ಯೂಚರ್ ಡಾಕ್ಟರ್ಸ್ ಆಫ್ ಇಂಡಿಯಾ ಅವರಿಗೆ ನನ್ನ ಹೆಣವಾದರೂ ಒಂದು ಒಳ್ಳೆ ಕೆಡೆವರಾಗಲಿ, ಶವ ಆಗಿ ಅವರಿಗೆ ಕಲೀಲಿಕ್ಕೆ ಅನುಕೂಲ ಆಗಲಿ, ಅಲ್ಲಿಗೆ ನನ್ನ ದಾನ ಮಾಡಿಬಿಡಿ ಅಂತ ಒಂದು ಲೆಟ್ರಲ್ಲಿ ಬರೆದಿದ್ದ. ಇದು ಎಷ್ಟು ಆ ಹುಡುಗ ಎಷ್ಟು ಮಾನಸಿಕವಾಗಿ ನೊಂದಿರ್ಬೋದು ನೋಡಿ. ಯಾಕೆಂತ ಹೇಳಿದರೆ ಅಷ್ಟೊಂದು ಪ್ರೆಷರ್ ಇರ್ತದೆ ಅವರಿಗೆ, ಪರ್ಫಾರ್ಮ್ ಮಾಡಬೇಕು. ಅವರು ಇನ್ನೊಂದು ಮಾತು ಹೇಳಿದ, ನೋ ಬಡಿ ಹೈಯರ್ಸ್ ಎ ಲೂಸಿಂಗ್ ಹಾರ್ಸ್ ಅಂತೇಳಿ. ಯಾರೂ ಸಹ ಸೋಲುವ ಕುದುರೆಗೆ ಯಾರು ಬಾಜಿ ಕಟ್ತಾರೆ? ಸೋಲುವ ಕುದುರೆಯನ್ನು ಯಾರು ಬಯಸುವುದಿಲ್ಲ, ಎಲ್ಲರಿಗೂ ಗೆಲ್ಲುವ ಕುದುರೆಯೇ ಬೇಕು. ಆದರೆ ಆ ಸೋಲುವ ಕುದುರೆ ಮುಂದೊಂದು ದಿವಸ ಗೆಲ್ತದೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ತುಂಬಿಸುವ ಕೆಲಸವನ್ನು ನಮ್ಮಲ್ಲಿ ಸಾಧಾರಣವಾಗಿ ಒಂದು ಮಾತೇ ಇದೆ, ಗೆದ್ದೆತ್ತಿನ ಬಾಲ ಹಿಡಿಯುವವರು ಅಂತ ಹೇಳಿಕೊಂಡು. ಹಾಗೆ ಇಲ್ಲಿ ಏನಾಯಿತು ಅಂದರೆ, ಅವನಿಗೆ 4 ವರ್ಷ ಕಲ್ತ ಮೇಲೆ ಅವನಿಗೆ ಜಾಬ್ ಇಲ್ಲ. ಯಾಕೆಂದರೆ ಅಷ್ಟು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಈಗ ನಮ್ಮಲ್ಲಿ ಈಗೇನಾಗಿದೆ ಅಂದರೆ, ಹೆತ್ತವರು ನಮ್ಮ ಮಕ್ಕಳನ್ನು ಒಂದು ಕಸ್ಟಮರ್ ಥರ ನೋಡ್ತಾ ಇದ್ದಾರೆ. ಈಗ ಇದು ನಿಜವಾದಂಥ ಒಂದು ದುರಂತ, ಸಾಮಾಜಿಕ ದುರಂತ ಹೇಳ್ಬೋದು. ಈಗ ಮೈ ಸನ್ ಈಸ್ ಸ್ಟಡಿಯಿಂಗ್ ಇನ್ IIT. ಆಫ್ಟರ್ IIT 4 years he will be placed 2 crores per annum, 2 ಕೋಟಿ ವರ್ಷಕ್ಕೆ ದುಡಿತಾನೆ. ಅಂದರೆ ಅವರ ಸ್ವಂತ ಮಗನನ್ನೇ ಅವನು ಕಸ್ಟಮರ್ ಥರ ನೋಡ್ತಾ ಇದ್ದಾನೆ. ಒಂದು ಉತ್ಪನ್ನವಾಗಿ ಅವರು ತಯಾರು ಮಾಡೋದು. ಉತ್ಪನ್ನ, ನಾಳೆ ನನ್ನ ಮಗ ಸೋರ್ಸ್ ಆಫ್ ಇನ್ಕಮ್ ಅಂತೇಳಿ ಅತಿಯಾದ ನಿರೀಕ್ಷೆ ಮಕ್ಕಳ ಮೇಲೆ, ಅತಿಯಾದ ಒತ್ತಡ. ಹೌದು, ಅಷ್ಟು ಒತ್ತಡ. ತಂದೆ ಏನು ಮಾಡ್ತಾನೆ, ಮಗನ ಎದುರು ಸ್ನೇಹಿತರ ಜೊತೆ, ಮೈ ಸನ್ ಈಸ್ ಸ್ಟಡಿಯಿಂಗ್ ಇನ್ IIT, ಹಿ ವಿಲ್ ಬಿ ಅರ್ನಿಂಗ್ 4 crores per annum ಆಫ್ಟರ್ 4 years. ಯಾವಾಗ ಈ ಮಾತನ್ನು 4 ಸಲ ತಂದೆ ಹೇಳಿದಾಗ ಮಗುವಿನ ಮೇಲೆ ಒಂದು ಋಣಾತ್ಮಕವಾದಂಥ ಒಂದು ಭಾವನೆ ಬೀಳ್ತದೆ. ಯಾವಾಗ ಅದನ್ನು ತಂದೆ ಎಕ್ಸ್ಪೆಕ್ಟೇಷನನ್ನು, ಪೇರೆಂಟ್ಸಿನ ಎಕ್ಸ್ಪೆಕ್ಟೇಷನ್ ನಮ್ಮ ಪರ್ಫಾರ್ಮ್ ಮಾಡಲಿಕ್ಕೆ ಆಗಲಿಲ್ಲ, ಎಲ್ಲಿ ಜಾಬ್ ಸಿಗಲಿಲ್ಲ, ಪಿಯರ್ ಪ್ರೆಷರ್, ಒತ್ತಡ, ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ ಅಂದರೆ, ದೆನ್ ಹಿ ವಿಲ್ ರೀಚ್ ಇನ್ ಟು ದಿಸ್ ಎಕ್ಸ್ಟ್ರೀಮ್ ಸ್ಟೆಪ್. ಆವಾಗ ಅವ್ರೇನು ಮಾಡ್ತಾರೆ, ಜೀವವನ್ನು ಕಳೆದುಕೊಳ್ಳುವ ಹಂತಕ್ಕೆ ತಲುಪಿರ್ತಾರೆ. IIT ಕ್ಯಾಂಪಸ್ನಲ್ಲಿ ಕಳೆದ 3 ವರ್ಷಗಳಲ್ಲಿ 26 ಜನ ಈ ರೀತಿ ಅತ್ಯಂತ ಪ್ರತಿಭಾನ್ವಿತ ಮಕ್ಕಳು ದೇಶಕ್ಕಾಗಿ ಅವರು ಕೊಡುಗೆ ಅವರಿಂದ ಅವರೆಲ್ಲಾದರೂ ಒಂದು ಗ್ರ್ಯಾಜುಯೇಟ್ಸ್ ಆಗಿ ದೇಶಕ್ಕೆ ಏನಾದ್ರು ರಿಸರ್ಚ್ ಮಾಡಿದರೆ ಎಷ್ಟೊಂದು ನಮ್ಮ ಕ್ರಾಂತಿಕಾರಕ ಬದಲಾವಣೆಗೆ ಆಗ್ಬೋದು. ಯಾವಾಗ ಸರಿಯಾದ ಗೈಡೆನ್ಸ್ ಇಲ್ಲ ಆವಾಗ ಈ ರೀತಿ ಒಂದು ತೊಂದರೆಗಳಿಗಾಗಿ ಬಹುಶಃ ಇದು ಒಬ್ಬರ ಇದು ಅಲ್ಲ. ಮೊನ್ನೆ ಇನ್ನೊಬ್ಬ ಹೈದರಾಬಾದಿನ ಒಬ್ಬ
ಇದು ಸ್ಟೂಡೆಂಟ್ ಸೂಸೈಡ್ ಮಾಡಿಕೊಂಡ, ಆವಾಗಲೂ ಅವನು ಹಾಗೆ ಬರೆದ, ಕನಸುಗಳು ಬರಿದಾಗಿದೆ, ಮನಸ್ಸುಗಳು ಮುರಿದು ಹೋಗಿದೆ, ಹೆತ್ತವರ ಆಸೆ ಆಕಾಂಕ್ಷೆಗಳು ಮಣ್ಣು ಪಾಲಾಗಿದೆ, ನನ್ನಿಂದ ಹೆತ್ತವರಿಗೆ ಅವರ ಮರ್ಯಾದೆಗೆ ಅಂಜಿ ನಾನು ಸೂಸೈಡ್ ಮಾಡ್ಕೋತಾ ಇದ್ದೇನೆ. 7ನೇ ಫ್ಲೋರಿಂದ ಹಾರಿದ್ದಾನೆ. 7ನೇ ಫ್ಲೋರಿಂದ IIT ಕ್ಯಾಂಪಸ್ಸಲ್ಲೇ ಹಾರಿ ಜೀವ ತೆತ್ಕೊಂಡಿದ್ದಾನೆ. ಇದು ಬಹಳ ಒಂದು ನೋವಿನ ಸಂಗತಿ. ಇದು ಆಗಬಾರ್ದು. ನಮ್ಮ ಯುವಜನರನ್ನು ನಾವು ಸರಿಯಾಗಿ, ನಮ್ಮ ಯಾವುದೇ ಪೇರೆಂಟ್ಸು ನಮ್ಮ ಮಕ್ಕಳನ್ನು ತಾವು ಹೇಳಿದಾಗೆ ಪ್ರಾಡಕ್ಟ್ ಥರ ನೋಡಬಾರ್ದು, ಅವ್ರನ್ನ ಕಸ್ಟಮರ್ ಥರ ನೋಡಬಾರ್ದು, ಅವ್ರನ್ನ ಮಕ್ಕಳ ರೀತಿಯಲ್ಲೇ ನೋಡಬೇಕು, ಅವರಿಗೆ ಸಂಪೂರ್ಣವಾದ ನೈತಿಕ ಬೆಂಬಲವನ್ನು ನೀಡಬೇಕು, ಅವ್ರನ್ನ ಪರಿಪೂರ್ಣವಾಗಿ ಅವರಿಗೆ ಲರ್ನ್ ಮಾಡಲಿಕ್ಕೆ ಅವಕಾಶ ಮಾಡಬೇಕು, ಅವರನ್ನು ಅರ್ನ್ ಮಾಡಲಿಕ್ಕೆ ಪುಷ್ ಮಾಡಬಾರ್ದು. ಇದು ಆಗುವ ತೊಂದರೆ ಏನಂದರೆ ಹೆತ್ತವರು ಮಕ್ಕಳನ್ನು ಅರ್ನ್ ಮಾಡಲಿಕ್ಕೆ ಪುಷ್ ಮಾಡ್ತಾ ಇದ್ದಾರೆ, ಅವರು ಜಾಸ್ತಿ ಹಣ ಸಂಪಾದಿಸಲಿ ಅಂತ ಹೇಳುವ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವಾಗ ಅವರು ಲರ್ನ್ ಆಗಿ ದೇಶಕ್ಕೊಂದು ಅಸೆಟ್ ಆಗಲಿ ಅಂತೇಳಿ ಮಾಡಿದರೆ ಖಂಡಿತವಾಗಿ ಈ ಟೆಂಡೆನ್ಸಿ ಕಡಿಮೆ ಆಗುವ ಸಾಧ್ಯತೆ ಇದೆ. IIT ಕ್ಯಾಂಪಸ್ಗಳಲ್ಲಿ ಆಗುವಂಥ ಇಂತಹ ದುರಂತಗಳು ಖಂಡಿತವಾಗಿ ತಡೆ ಆಗಲೇಬೇಕು. ಇಲ್ಲದಿದ್ದರೆ ನಮ್ಮ ಯುವಜನತೆ ಖಂಡಿತವಾಗಿಯೂ ಸಹ ದಾರಿ ತಪ್ಪಿ ಈ ರೀತಿಯ ಹೆಚ್ಚು ಹೆಚ್ಚು ಅನಾಹುತಗಳಾಗುವ ಸಾಧ್ಯತೆ ಇದೆ. ಈ ಕಾರಣದಿಂದಲೇ ನಾನು ಹೆತ್ತವರಿಗೊಂದು ಕಿವಿ ಮಾತು ಹೇಳೋಕ್ಕೆ ಇಚ್ಛೆಪಡ್ತೇನೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ನೀವು ಕಸ್ಟಮರ್ ಥರ ನೋಡಬೇಡಿ, ಅವರಿಗಾಗಿ ಆಸ್ತಿ ಮಾಡಬೇಡಿ, ಅವ್ರನ್ನ ದೇಶಕ್ಕೆ ಆಸ್ತಿಯಾಗಿ ಮಾಡಿ, ಅವ್ರನ್ನ ಅರ್ನ್ ಮಾಡಲಿಕ್ಕೆ ನೀವು ಪುಷ್ ಮಾಡಬೇಡಿ. ಅವರು ಸಾಧ್ಯವಾದಷ್ಟು ಜಾಸ್ತಿ ಲರ್ನ್ ಮಾಡಲಿ, ಕಲೀಲಿ, ಕಲಿತು ಸಂಶೋಧನೆ ಮಾಡಲಿ, ದೇಶಕ್ಕಾಗಿ ಸಂಶೋಧನೆ ಮಾಡಿ ದೇಶದ ಸಂಪನ್ಮೂಲ ವ್ಯಕ್ತಿಗಳಾಗಿ ರೂಪಿಸುವಲ್ಲಿ ಹೆತ್ತವರ ಜವಾಬ್ದಾರಿ ಅತೀಯಾಗಿದೆ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಕೊನೆಯದಾಗಿ ನಾವು ಹೇಳೋದಂತ ಹೇಳಿದರೆ, ದೇಶಕ್ಕೆ ಆಸ್ತಿ ಆಗಬಹುದಂತಹ ಯುವಜನತೆಯನ್ನು ಇಂತಹ ಸಂದರ್ಭದಲ್ಲಿ ಕಳೆದುಕೊಳ್ಳುವಂತಹ ದುರಂತ ಅದು ಯಾವ ಮನೆಯಲ್ಲೂ ಬರಬಾರ್ದು, ಯಾವ ಸಂದರ್ಭದಲ್ಲೂ ಬರಬಾರ್ದು. ಅದಕ್ಕಾಗಿ ಒಂದು ಒಳ್ಳೆಯ ಸಂದೇಶ, ಯಾಕೆಂದರೆ ನಾವು ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಷ್ಟು ನಮ್ಮ ಕೈಯಿಂದ ಆಗುತ್ತದೆ, ಆದರೆ ಇದನ್ನು ಮಾಡುವ ಪ್ರಯತ್ನ ನಾವು ಮಾಡಬೇಕು. ಹೇಗೆ ಮಾಡಬಹುದು ನೋಡಿ, ಪ್ರಾಮಾಣಿಕವಾಗಿ ಹೇಳೋದಿದ್ರೆ ನಾವು ಹೆತ್ತವರು ಮತ್ತು ನಾವು ಶಿಕ್ಷಕರು ನಾವು ಬದಲಾಗಬೇಕು. ಸಮಾಜ ವಿದ್ಯಾರ್ಥಿಗಳನ್ನು ನೋಡುವ ದೃಷ್ಟಿಕೋನವನ್ನು ಚೇಂಜ್ ಮಾಡಬೇಕು. ಈಗ ನಮ್ಮ ಎಲ್ಲ ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ಏನಾಗಿದೆ ಅಂದರೆ, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ವಕೀಲ ಆಗಬೇಕು, ನನ್ನ ಮಗ IITಗೆ ಹೋಗಿ ದೊಡ್ಡ ಇಂಜಿನಿಯರ್ ಆಗಿ ಅರ್ನ್ ಮಾಡಬೇಕು. ಈ ರೀತಿಯ ಭಾವನೆಗಳನ್ನು ನಾವು ಬದಲಾಯಿಸಬೇಕು. ನನ್ನ ಮಗ ಒಬ್ಬ ಯೋಗ್ಯ ಪ್ರಜೆ ಆಗಲಿ ಅಂತೇಳಿ ಒಬ್ಬ ತಂದೆ ಅಥವಾ ತಾಯಿ ಅಥವಾ ಹೆತ್ತವರು ನನ್ನ ಮಗ ದೇಶಕ್ಕೆ ಒಬ್ಬ ಆಸ್ತಿ ಆಗಬೇಕು ಅಂತ ಹೇಳಿ, ಉತ್ತಮ ಪ್ರಜೆ ಆಗಬೇಕು ಅಂತ ಹೇಳಿ ಥಿಂಕ್ ಮಾಡಿದರೆ ಖಂಡಿತವಾಗಿಯೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಅಂಕ ಆಧಾರಿತವಾಗಿ ಅಲ್ಲದೆಯೂ ಅವರನ್ನು ಬೆಳೆಸುವ ಪ್ರಯತ್ನ ಮಾಡಬೇಕು. ಖಂಡಿತವಾಗಿಯೂ ಈ ಬರೀ ಜೀವನದ ಈ ಪರೀಕ್ಷೆಯಲ್ಲಿ ಅವರು ಗೆಲ್ಲುವ ರೀತಿಯಲ್ಲಿ ನಾವು ಮಕ್ಕಳನ್ನು ಬೆಳೆಸಬೇಕು. ಇದು ಏನಾಗಿದೆ ಅಂದರೆ, ತಾವು ಹೇಳಿದಾಗೆ ಇದು ಮಾರ್ಕ್ ಆಧಾರಿತ ಸಿಸ್ಟಮ್. ಎಲ್ಲಿ ಜಾಸ್ತಿ ಮಾರ್ಕ್ ಪಡಿತಾನೋ ಅವನು ಗೆದ್ದಿದ್ದಾನೆ ಅಂಥೇಳಿ, ಅವನು ಆ ಕ್ಷಣದಲ್ಲಿ ಆ ಪರೀಕ್ಷೆಯಲ್ಲಿ ಅವನು ಗೆದ್ದಿರ್ಬೋದು, ನಾಳೆ ಜೀವನದ ಪರೀಕ್ಷೆಯಲ್ಲಿ ಖಂಡಿತವಾಗಿ ಅವನು ಮುಗ್ಗರಿಸಿ ಬೀಳ್ತಾನೆ. ಅವನು ಮುಗ್ಗರಿಸಿ ಬೀಳುವಾಗ ಅವನಿಗೆ ಕೈ ಎತ್ತಿ ಮೇಲೆ ಇಡಲಿಕ್ಕೆ ಯಾರೂ ಇರುವುದಿಲ್ಲ. ಆದರೆ ಜೀವನದ ಪರೀಕ್ಷೆಯಲ್ಲಿ ನೀವು ಅವರನ್ನು ಹೇಗೆ ಗೆಲ್ಲುವುದು ಅಂತೇಳಿ ನೀವು ಮಕ್ಕಳನ್ನು ತಯಾರು ಮಾಡಿದರೆ, ಶಿಕ್ಷಕರು ಅಥವಾ ಹೆತ್ತವರು ತಯಾರು ಮಾಡಿದರೆ ಖಂಡಿತವಾಗಿ ಸಹ ನಾಳೆ ಅವನೇ ಒಂದಲ್ಲ 3 ಬಾರಿ ಮುಗ್ಗರಿಸಿದರೂ ಎದ್ದು ನಿಂತು ನಾಳೆ ಅವನು ಸಮಾಜಕ್ಕೆ, ದೇಶಕ್ಕೊಂದು ಆಸ್ತಿ ಆಗ್ತಾನೆ, ದೇಶದ ಒಂದು ಸತ್ಪ್ರಜೆ ಆಗ್ತಾನೆ. ಅಂತಹ ಮಕ್ಕಳನ್ನು, ಅಂತಹ ಪ್ರಜೆಗಳನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಒಂದು ದೇಶ ಮುಂದೆ ಹೋಗಲಿಕ್ಕೆ ಸಾಧ್ಯ. ಯುವ ಜನರು ದೇಶದ ಆಸ್ತಿ ಅಂತ ಆಗಬೇಕಾದ್ರೆ ನಾವು ಅವ್ರನ್ನ ಪರಿಪೂರ್ಣ ವಿದ್ಯಾರ್ಥಿಗಳಾಗಿ, ಪರಿಪೂರ್ಣ ಪ್ರಜೆಯಾಗಿ ರೂಪಿಸುವಂಥ ಒಂದು ಮಾನವೀಯ ಗುಣಗಳನ್ನಿರುವಂಥ ಒಂದು ವ್ಯಕ್ತಿಯಾಗಿ ನಾವು ಪ್ರಜೆಯಾಗಿ ರೂಪಿಸಿದರೆ ಮಾತ್ರ ಒಂದು ಸುಂದರವಾದಂಥ ಆರೋಗ್ಯವಂತವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ, ನಮ್ಮ IIT ಕ್ಯಾಂಪಸ್ಸಲ್ಲಿ ಸಹ ಇವಾಗ ಏನೋ ಒಂದು ಲೆಟ್ರ್ ಬರೆದಿಟ್ಟಿದ್ದೆ ನೋಡಿ, 8 ಪೇಜ್ಗಳ ಲೆಟ್ರು, ಹರ್ ಪಲ್ ಜೀವೋ ಅಂತೇಳಿ, ಜಿಂದಗಿ ಜೀನಾ ಹೇ ಏಕೀ ಜಿಂದಗಿ ಹರ್ ಪಲ್ ಜೀವೋ ಅಂತೇಳಿ ಪ್ರತಿಯೊಬ್ಬರು ಸಹ ಸೂಸೈಡ್ ಮಾಡುವಂಥ ಹಂತಕ್ಕೆ ಬರುವ ಸಾಧ್ಯತೆ ಇದೆ. ಅದು ಆಗಬಾರ್ದು ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಆತ್ಮಹತ್ಯೆ ತಡೆ ಮತ್ತು ಜಾಗೃತಿ ದಿನ, ಅದರಲ್ಲೂ ವಿಶೇಷವಾಗಿ ಯುವಜನತೆ ಇದರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಪೋಷಕರು ಅಂದರೆ ಹೆತ್ತವರು ತಮ್ಮ ಮಕ್ಕಳ ಬಗ್ಗೆ, ತಮ್ಮ ಮನೆಯವರ ಬಗ್ಗೆ ಹೆಚ್ಚು ನಿಗಾ ಇಡುವಂತಹ, ಅಂದರೆ ಬದಲಾಗುತ್ತಿರುವಂತಹ ಸನ್ನಿವೇಶಗಳನ್ನು ಗುರುತಿಸುವಂತಹ ಶಕ್ತಿಯನ್ನು ಪ್ರತಿಯೊಬ್ಬರು ಬೆಳೆಸಿಕೊಳ್ಬೇಕಾಗ್ತದೆ. ನಮ್ಮ ಮನೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಸ್ವಲ್ಪವಾದರೂ ಬದಲಾಗ್ತಾನೆ ಅಂತ ಹೇಳಿದರೆ ಆ ಬದಲಾವಣೆಗೆ ಕಾರಣ ಏನು ಎನ್ನುವುದನ್ನು ಕಂಡುಕೊಳ್ಳುವಂತಹ ಒಂದು ಆಲೋಚನಾ ಶಕ್ತಿಯನ್ನು ನಾವು ಬೆಳೆಸಿಕೊಳ್ಬೇಕಾಗ್ತದೆ. ಆ ಮೂಲಕವಾಗಿ ಇಂತಹ ಆತ್ಮಹತ್ಯೆಯ ದುರಂತವನ್ನು ನಾವು ತಡೀಲಿಕ್ಕೆ ಸಾಧ್ಯ ಆಗಬಹುದು. ನಮ್ಮ ದೇಶದ ಸಂಪತ್ತನ್ನು ನಾವು ಉಳಿಸಿಕೊಳ್ಬೋದು ಎನ್ನುವಂತಹ ಮಾತುಗಳ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು ಡಾಕ್ಟ್ರೇ. ಧನ್ಯವಾದಗಳು.